Hey Siri, start run. ಗುಡ್ ಮಾರ್ನಿಂಗ್, ನಾನು ಜಾಯ್ಲಿನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟನ್ನು ಮಾಡಿ ಕೂತ್ಕೊಂಡಿದ್ದೆ. ಇವತ್ತು ನಾನು ರವೆ ಇಡ್ಲಿ ಮಾಡಿದ್ದೆ. ರವೆ ಇಡ್ಲಿ, ಚಟ್ನಿ ಮತ್ತು ಟೀ. ವೀಕೆಂಡ್ಸಿಗೆ ಮಾತ್ರ ಸ್ವಲ್ಪ ಸ್ಪೆಷಲ್ ಇದೆಲ್ಲ ಸ್ಪೆಷಲ್ ಅಲ್ಲ, ಅಂದರೆ ವೀಕೆಂಡ್ಸಿಗೆ ಮಾತ್ರ ನನಗೆ ಸ್ವಲ್ಪ ಟೈಮ್ ಇರೋದು ಆರಾಮದಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ. ವೀಕ್ ಮಿಡಲಲ್ಲಿ ನನಗೆ ಅಷ್ಟು ಟೈಮ್ ಇರೋಲ್ಲ ಕೆಲಸಕ್ಕೆಲ್ಲ ಹೋಗುವಾಗ. ಮೊನ್ನೆದು ವಿಡಿಯೋ ಕುಡ್ಲ ರೆಸ್ಟೋರೆಂಟ್ ಬಗ್ಗೆ ಹೇಳೋದಂದರೆ ನನಗೆ ಎಲ್ರಿಗೆ ಇಷ್ಟ ಆಗಿದೆ ಅಂತ ನಾನು ಅನಿಸ್ತೀನಿ. ಯಾಕಂತ ಹೇಳಿದ್ರೆ ಬೇರೆ ವಿಡಿಯೋಸಿಗೆಲ್ಲ ನನ್ನ ಮೊದಲದ್ದೆಲ್ಲ ಯಾವಾಗಲೂ 100 ವ್ಯೂಸ್ ಇರ್ತದೆ, ಅದಕ್ಕಿಂತ ಜಾಸ್ತಿ ಇರ್ತಿರ್ಲಿಲ್ಲ. ಆದರೆ ಮೊನ್ನೆದು ವಿಡಿಯೋಗೆ ತುಂಬ ವ್ಯೂಸ್ ಎಲ್ಲ ಇತ್ತು. ನಿಮಗೆ ಇಷ್ಟ ಆಯ್ತು ಅಂತ ನನಗೆ ಅನಿಸಿದ್ದು. ಮತ್ತೇನು ಗೊತ್ತಾ, ಅದರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಅಂತ ನಾನೇನು ಇರಲಿಲ್ಲ ಅದು ಹಾಕುವಾಗ. ಆದರೂ ಕೂಡ ನೀವೆಲ್ಲ ಅದು ನೋಡಿ ಇಷ್ಟಪಟ್ಟರೆ ಅದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ತುಂಬ. ಮತ್ತು ಕೆಲವರು ಕಮೆಂಟ್ಸ್ ಕೂಡ ಮಾಡಿದ್ರು, ನಾನು ಅದನ್ನು ಓದಿದೆ ಕಮೆಂಟ್ಸ್. ಸೊ ನೀವು ನಿಮ್ಮ ಟೈಮ್ ತಗೊಂಡು ಕಮೆಂಟ್ಸ್ ಕೂಡ ಮಾಡಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ ಯು ಕಮೆಂಟ್ಸ್ ಮಾಡಿದವರಿಗೆ ಮತ್ತು ವಿಡಿಯೋ ನೋಡಿದವರಿಗೆ. ಮತ್ತು ಯಾರು ಅದು ವಿಡಿಯೋ ನೋಡಲಿಲ್ಲ ನೋಡಿ ಕುಡ್ಲ ರೆಸ್ಟೋರೆಂಟ್ ಬಗ್ಗೆ, ಸೊ ನಾನಿಲ್ಲಿ ಐ ಬಟನ್ ಇದೆಯಲ್ಲ ಅಲ್ಲಿ ಹಾಕಿರ್ತೇನೆ, ನೋಡಿದವರಿಗೆ ಒಂದ್ಸಲ ಅಲ್ಲಿ ಹೋಗಿ ನೋಡ್ಬೋದು. ನಾನು ಇವತ್ತಿನ ವಿಡಿಯೋ ಜಸ್ಟ್ ವೀಕೆಂಡಲ್ಲಿ ನನ್ನ ಡೈಲಿ ಅದು ಇವತ್ತಿನ ದಿನಚರಿ ಬಗ್ಗೆ ಹಾಕ್ತಿದ್ದೇನೆ. ವೀಕೆಂಡಿಗೆ ಮಾತ್ರ ನಾನು ಹೇಳಿದ್ದಲ್ಲ ಸ್ಪೆಷಲ್ ಅಂತ. ಸೊ ಏನಾದರೂ ಒಂದು ಒಳ್ಳೆ ಮಾಡಿ ತಿನ್ಬೇಕಂತ ಮನಸ್ಸಿದೆ. ಟೈಮ್ ಇದೆಯಲ್ಲ ಸ್ವಲ್ಪ, ಈಗ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಆಗಿದೆ, ಇನ್ನು ಯೋಚಿಸಿ ನಾನೇನಾದರೂ ಅಂತ ಮಾಡ್ತೇನೆ. ಸೊ ಜಾಕ್ಸನ್ ಬಂದ್ರು, ಪಾತ್ರೆ ಎಲ್ಲ ತೊಳೆದಾಯ್ತಾ? ಏನಾದರೂ ಹೆಲ್ಪ್ ಬೇಕಿತ್ತಾ ತೊಳಿಲಿಕ್ಕೆ? ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ಬೇಕಂತ ಅನಿಸಿದ್ದೆ. ಅದಕ್ಕೆ ನಾನು ಮೊನ್ನೆನೇ ಕ್ಯಾರೆಟ್ ತಂದು ಇಟ್ಟಿದ್ದೇನೆ, ಫ್ರಿಜ್ಜಲ್ಲಿ ಇತ್ತು. ಅದು ಈಗ ಇಲ್ಲ ಮಾತ್ರ, ಇವತ್ತಿಂದ ಹಾಕಿದ್ದಾರೆ ಅದನ್ನು ಕೂಡ.
ಮೊನ್ನೆ ತಂದದ್ದು ಕ್ಯಾರೆಟ್ ಎಂತ ಆಯ್ತು ಅಲ್ಲಿ ಫ್ರಿಡ್ಜ್ ಅಲ್ಲಿ ಎಷ್ಟು ದಿವಸ ಇತ್ತು 3-4 ದಿವಸ ಇತ್ತು ಅದು ಅಲ್ಲಿ ಇತ್ತು. ಅದನ್ನ ಕೂಡ ಇವತ್ತು ತಿಂದಾಕಿದ್ದಾರೆ. ಇವತ್ತು ತಿಂದಾಕಿದಂತ ನಂಗೆ ನಿನ್ನೆನೆ ಗೊತ್ತಾಯ್ತು. ಅದಕ್ಕೆ ನಾನು ನಿನ್ನೆನೆ ಹೋಗಿ ಇನ್ನೊಂದ್ಸಲ ಕ್ಯಾರೆಟ್ ತಕೊಂಡ್ ಬಂದೆ. ಸೊ ಇವತ್ತು ನಂಗೆ ಕ್ಯಾರೆಟ್ ಈಗ ಇದು ಕ್ಯಾರೆಟ್ ಯಾವ್ದು ಅಲ್ವಾ ಇವತ್ತು ನಮ್ಗೆ ತಿಂದಿಕ್ಕೆ ಸಿಗ್ತದೆ. ಅದ್ರ ಬೇಡಿ ಪೀನಟ್ ಬಟರ್ ಕೂಡ ನಂಗೆ ಮಾಡ್ಬೇಕು. ಆಕ್ಚುಲಿ ನಾನು ಪೀನಟ್ ಬಟರ್ ಮಾಡ್ಬೇಕಂದ್ರೆ ಏನ್ ತಕೊಂಡ್ ಬಂದದಲ್ಲ ಅದು 1 ಮಂತ್ ಬ್ಯಾಕ್ ಏನೋ ಒಂದು ಶಾಪಿಗೆ ಹೋಗುವಾಗ ಹೀಗೇನೆ ಮಾಡುದು. ಎಲ್ಲ ತಂದು ಅಲ್ಲಿ ಇಡುದು ಕಬಟ್ ಅಲ್ಲಿ ಅಲ್ಲೇ ಇರ್ತದೆ. ಮತ್ತೆ 1 ತಿಂಗಳ ನಂತರ ಪೀನಟ್ ಬಟರ್ ಮಾಡುವ ಅದು ಮಾಡಿದ್ರೆ ನಿಮ್ಗೆ ಒಳ್ಳೇದಲ್ಲ, ತಿನ್ಬಹುದಲ್ಲ. ನೋಡಿ ಯಾವ ಅದು ಕೂಡ ನೋಡ್ತೇನೆ. ಯಾವ ಕ್ಯಾರೆಟ್ ಅಲ್ವಾ ಯಾವಾಗ ಮಾಡ್ತೀನಿ, ಪೀನಟ್ ಬಟರ್ ಯಾವಾಗ ಮಾಡ್ತೀನಿ ನೋಡ್ತೇನೆ. ಅದು ಇವತ್ತೇ ಮಾಡ್ತೇನೆ. ಫಸ್ಟ್ ಟೈಮ್ ಮಾಡಿದ್ದು ಒಳ್ಳೇದಾಗಿದೆ. ಸೊ ಈ ಸರ್ತಿ ಕೂಡ ಒಳ್ಳೇದಾಗಿದೆ. ಅದೇ ಇವರಿಗೆ ಸ್ವಲ್ಪ ಪೀನಟ್ ಬಟರ್ ತಿನ್ಬೇಕು. ಜಾಗಿಂಗ್ ಎಲ್ಲ ಹೋಗ್ತಾರಲ್ಲ, ಮತ್ತೆ ಕಡ್ಡಿ ಆದ್ರೆ ಹೇಳುದು ನೋಡಿ, ಕಡ್ಡಿಗೆ ಹೇಳುದು. ನಾನ್ ಕೂಡ ತಿಂತೇನೆ, ನೀವು ಕೂಡ ತಿನ್ನೋದು ಅಂತ ಹೇಳಿದ್ರೆ ಅಷ್ಟೇ. ಮತ್ತೆ ಆಕ್ಚುಲಿ ಕಡ್ಡಿ ಅಂದ್ರೆ ಒಳ್ಳೇದಂತ ಅಲ್ಲ, ಎಷ್ಟು ಬೇಕಾದ್ರೂ ತಿನ್ಬಹುದಲ್ಲ, ಟೆನ್ಷನ್ ಇಲ್ಲ. ತಿನ್ಬೇಕಿದ್ರೆ ಟೆನ್ಷನ್ ಇಲ್ಲ. ಪೀನಟ್ ಬಟರ್ ಕೂಡ ತಿನ್ನಿ, ಏನ್ ಕೂಡ ತಿನ್ನಿ, ಅದು ದಪ್ಪ ಆಗ್ತಾನೆ ಅಂತ ಟೆನ್ಷನ್ ಇರಲ್ಲ. ಸ್ವಲ್ಪ ದಪ್ಪ ಇದ್ರೆ ಟೆನ್ಷನ್, ಏನ್ ತಿನ್ಬೇಕಿದ್ರು ಕೂಡ ಓಕೆ. 1 ಸ್ಪೂನ್ ಜಾಸ್ತಿ ಆದ್ರೆ ಕೂಡ ದಪ್ಪ ಆಗ್ತೇನಾ ಅಂತ. ಇದ್ರಲ್ಲಿ ಏನ್ ಟೆನ್ಷನ್ ಇಲ್ಲಪ್ಪ. ಎಷ್ಟು ತಿಂದ್ರೆ ಕೂಡ ಅದೇ ಒಂದೇ ಲೆಕ್ಕ ಓಕೆ. ಈಗ ಆಫ್ಟರ್ನೂನ್ಗೆ ಅಡಿಗೆ ಮಾಡ್ಬೇಕು. ಆಮೇಲೆ ಇವನಿಗೆ ಶಾಪಿಂಗ್ ಹೋಗುದಂತೆ. ಶಾಪಿಂಗ್ ಅಂದ್ರೆ ಮನೆಗೇನೆ, ಏನ್ ಸ್ಪೆಷಲ್ ಏನಿಲ್ಲ. ನೀವು ಶಾಪಿಂಗ್ ಮಾಡುದು ಸ್ಪೆಷಲ್ ಏನಿಲ್ಲ. ಅದೇ ಸೂಪರ್ ಮಾರ್ಕೆಟ್, ನಮ್ದು ಮನೆ ಸೂಪರ್ ಮಾರ್ಕೆಟ್ ಆಗ್ತದೆ, ಅಷ್ಟು ಶಾಪಿಂಗ್ ಮಾಡ್ತಾರೆ. ಈಗ ನೋಡಿ, ನಾನ್ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ತಿನ್ಲಿಕ್ಕೆ ಒಳ್ಳೆ ಸಿಗುತ್ತಾ, ಹೊಟ್ಟೆಗೆ ಒಳ್ಳೆ ಇರುತ್ತಾ? ಮತ್ತೆ ಅದೆಂತ ಅದು ನಿಮ್ಗೆ ಅಂದ್ರೆ ಎಕ್ಸ್ಪ್ರೆಷನ್ ಕೊಟ್ಟು ಓಕೆ. ಅವ್ರಿಗೆ ಅಭ್ಯಾಸ ಆಗಿದೆ ನನ್ನ ಜೊತೆ ಮಾತಾಡೋಕೆ, ಎಕ್ಸ್ಪ್ರೆಷನ್ ಕೊಟ್ಟು ಓಕೆ. ಈಗ ನೋಡಿ, ನಾನು ಶಾಪಿಂಗ್ ಮಾಡಿ ಏನಾದ್ರು ಒಳ್ಳೊಳ್ಳೆ ವಸ್ತು ತಂದ್ರೆ, ನಾನ್ ತರೋದು ಆಕ್ಚುಲಿ ಶಾಪಿಂಗ್ ಮಾಡಿ ಒಳ್ಳೊಳ್ಳೆ ವಸ್ತು ಆಕ್ಚುಲಿ ತರ್ಲಿಕ್ಕೆ ಬಿಡಲ್ಲ. ಕಷ್ಟದಲ್ಲಿ ನಾನು ಏನಾದ್ರು ಒಂದು ಫೈಟ್ ಮಾಡಿ ಏನಾದ್ರು ತಕೊಂಡ್ ಬರ್ತೇನೆ, ಅದು ಕೂಡ ತಂದು ನಾನ್ ತರುದು. ಬಟ್ ಅದನ್ನ ಜಾಸ್ತಿ ಯೂಸ್ ಮಾಡುದು ಯಾರು? ನಾನು. ಇವರೇ. ಬಟ್ ಯಾಕೆ 100 ದಿವಸ 200 ದಿವಸ ಅಲ್ಲೇ ಇರ್ತದೆ ಅದು. ಈಗ ನೀವು ಏನು ಮರ್ಯಾದೆ ತೆಗಿಲಿಕ್ಕೆ ಬಂದು ಕುತ್ಕೊಂಡಾಗ ಮರ್ಯಾದೆ ನಂದು ಫಸ್ಟ್ ತೆಗೆದದ್ದಾಯ್ತು. ಕಡ್ಡಿ ಹೋಗಿ ಎಲ್ಲ ಸಾರ್ಟ್ ಔಟ್ ಆಯ್ತು. ನಾನಿಬ್ಬರ ಮರ್ಯಾದೆ ತೆಗಿಯಲ್ಲ, ನೀವು ಕೂಡ ತೆಗಿಬೇಡ ಆಯ್ತಾ. ಸೊ ಓಕೆ, ನಾನೀಗ ಅಡಿಗೆಗೆ ರೆಡಿ ಮಾಡ್ತೇನೆ. ಕ್ಯಾರೆಟ್ ಬಗ್ಗೆ ಪ್ರಿಪರೇಷನ್ ನಡೀತಿದೆ. ಜೋರಾಗಿ ಬಡಿತಿದ್ವಿ. ಅಲ್ಲಿ ಈಗ ಸಿಂಪಲ್ ಮಾಡಿದ್ದು, ಆಮೇಲೆ ಗ್ರೇಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕಲ್ಲ. ಬಟರ್ ಹಾಗೂ ಕ್ಯಾರೆಟ್ ಹಲ್ವಾ ರೆಡಿ. ಇನ್ನು ತಿನ್ಬಹುದು. ಇವತ್ತಿನ ವಿಡಿಯೋ ನಿಮಗೆ ಹೇಗಾಯಿತು? ನಿಮಗೆ ಇಷ್ಟ ಆಯಿತು ಅಂತ ನಾನು ಅನಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್.